ಹಾಯ್ ಸ್ನೇಹಲೋಕ್ ಅವರೇ, ನಾನು ಊರಲ್ಲಿದ್ದೀನಿ ಸ್ನೇಹಲೋಕ್ ಅವರೇ. ಅದು ಎಂತ ಗೊತ್ತಾ, ನೆಟ್ವರ್ಕ್ ಇಶ್ಯೂಯಿಂದ ಕಟ್ ಆಯ್ತು ಅದು. ಇದು ಬೇರೆ ಲೈವ್ ಮಾಡಿದ್ದು. ಥ್ಯಾಂಕ್ ಯು.
ಹಲೋ ಬೆಸ್ಟ್, ಹಲೋ ಎಲ್ರಿಗೂ ಹಲೋ ಹಲೋ ಬೆಸ್ಟ್. ನಾನು ಊರಲ್ಲಿದ್ದೀನಾ. ಗೋ ಸ್ಟೋರಿ ರೆಡಿ ಆಯ್ತಕ್ಕ? ಇಲ್ಲ ಮಾರೆ, ನಿಂದೊಂದು ಗೋ ಸ್ಟೋರಿ. ನಾನು ತುಂಬ ಬ್ಯುಸಿ, ನಾನು ಮ್ಯೂಟಲ್ಲಿ ಇದ್ದೀನಿ. ಕವಿತಾ ಅವರೇ ಒಂದು ಲೈಕ್ ಕೊಡಿ, ಬೆಸ್ಟ್ ಒಂದು ಲೈಕ್ ಕೊಡಾಯ್ತಾ. ಮ್ಯೂಟ್. ಆರ್ ಎಸ್ ಜಾಯಿನ್ ಪ್ಲೀಸ್, ಚೆಕ್ ದ ಕಮೆಂಟ್. ಆರ್ ಎಸ್ ಐ ಜಾಯಿನ್ ಯು ಪ್ಲೀಸ್. ಓಕೆ ಆರ್ ಎಸ್ ಜಾಯಿನ್ ಪ್ಲೀಸ್ ರಿಟರ್ನ್. ಬ್ಯೂಟಿ ಬೆಸ್ಟ್, ನಿಮ್ಮದು ಲೈಕ್ ಬಂದಿಲ್ವಾ? ಎಕ್ಸ್ಟ್ರಾ ಗಿಫ್ಟ್ ನಿಂಗೆ ಕೊಟ್ಟಿದ್ದಲ್ವಾ ನಾನು, ನೀನು ಕೂಡ ವಾಪಸ್ ಕೊಡಾಯ್ತಾ? ನೋಡ್ತೀನಿ ಅದರಲ್ಲಿ ಉಂಟಂತ. ಅದು ಮ್ಯೂಟಲ್ಲಿ ಇರ್ತೀನಿ ಆಯ್ತಾ. ತುಂಬ ಮಕ್ಕಳದೆಲ್ಲ ವಾಯ್ಸ್ ಬರುತ್ತಲ್ವಾ, ಕಾಪಿ ರೈಟ್ ಬರುತ್ತೆ. ಆರ್ ಕೆ ಗೌಡ್ರು ಬಂದರು, ಬ್ಲೂ ಕೊಟ್ಟಿಲ್ಲ ಅವರಿಗೆ. ಆರ್ ಕೆ ಗೌಡ್ರಿಗೆ ಬ್ಲೂ ಕೊಟ್ಟೆ. ಟಿಫಿನ್ ಆಯ್ತಕ್ಕ? ಆಯಿತು ಆಯಿತು ಆರ್ ಕೆ ಗೌಡ್ರೆ. ಓಕೆ ಅಕ್ಕ, ಬ್ಲೂ ಕೊಡ್ತೀನಿ. ರಾಘವೇಂದ್ರ ಥ್ಯಾಂಕ್ ಯು. ಬ್ಯೂಟಿ ಜಿ ಥ್ಯಾಂಕ್ ಯು. ಆರ್ ಎಸ್ ಗಿಫ್ಟ್ ಪ್ಲೀಸ್ ರಿಟರ್ನ್. ಬ್ಯೂಟಿ ಎಕ್ಸ್ಟ್ರಾ ಗಿಫ್ಟ್ ಕೊಡಲಿಕ್ಕೆ ಒಂದೇ ಮೊಬೈಲ್ ಇರೋದು, ನಂದು ಅಕ್ಕನ ಮಾತ್ರ. ಅದು ಅಕ್ಕ ಚಾನಲ್ ಮಾಡಿದಲ್ಲ ಈಗ. ಇಷ್ಟು ಯಾರಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ ಎಲ್ಲ. ಬ್ಯೂಟಿ ಜಿ ಡನ್. ಥ್ಯಾಂಕ್ ಯು ಆರ್ ಕೆ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಕೇಳಿ ಬನ್ನಿ ಅಕ್ಕ. ಓಕೆ ಓಕೆ, ಸ್ಟೋರಿ ಅಲ್ವಾ ನಿನಗೆ? ಆಯಿತು ಆಯಿತು ಬೆಷ್ಟು, ಥ್ಯಾಂಕ್ ಯು. ಬ್ಯೂಟಿ ಜಿ ಡನ್. 10 मिनिट ऑप्शन है तो जाओ जे तक ಏನು ಅನ್ಕೊಂಡು ಅಗಲಗೊಂಡು ಇಡಲೇರಾ? ಪೋಡ್ಚಿದೆ ಅಗಲಗೊಂಡೆಗ ಏಯ್ ಹಾಕೊಂಡೆ ಪೋಡೆ. RAS ಹಾಯ್ ಹಾಯ್, ಮ್ಯೂಟಲ್ಲಿ ಇದ್ದೀನಿ ನಾನು. ದಿನೇಶ್ ಬ್ರದರ್, NBR ಅವರೇ ಕೊಡ್ತಾರೆ, ಅವರು ಕೊಡ್ತಾರೆ. RAS ಕೊಡ್ತಾರೆ ಇವರು. ಹಾಯ್ ಹಾಯ್, ಟಿಫನ್ ಆಯಿತು, ನಾನು ಊರಲ್ಲಿದ್ದೀನಿ. ಇವರು ಹಾಗೆ ನಿಮ್ಮ ಲೈವ್ಗೆಲ್ಲ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರೇ, ಬರ್ತೀನಿ ಇವತ್ತು. ಆದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಒಂದು ಗುಡ್ಡೆಯಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ. ಅಂದು ಆಯ್ ಮಲ್ತೀನತ್ತು ಆಯನೆ ಮಲ್ತೀನಿ.
NBR ಅವರೇ ಕೊಡ್ತೀನಿ ಆಯ್ತಾ RS ಅವರಿಂದ. ನಿನ್ನ ಚಾನಲ್ ತೋಜು ನಿಜ ಮರೆತಿ ಮೊಬೈಲ್ ತೋಜು ಹೌದಾ ನಿಂಚ ಹೌದಾ ನಿಂಚ ಅಗಳು ಡಿಸ್ಪ್ಲೇ ಪಾನಿ ಸರಿಜ್ಜಿ
ಬಿ ಪಿ ಆರ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ, ಒಂದು ಲೈಕ್ ಕೊಡಿ ಬಿ ಪಿ ಆರ್ ಅವರೇ. ನನಗೆ ಅದು ಎಂಡ್ ಆಯ್ತು ಲೈವ್, ಇದು ಬೇರೆ ಲೈವ್. ಹೆಲೋ, ನಾನು ಮ್ಯೂಟಲ್ಲಿದ್ದೀನಿ, ಮಕ್ಕಳದ್ದು ಅವಜ್ ಬರ್ತೆ, ನಾನು ಊರಲ್ಲಿದ್ದೀನಿ. ಊರಲ್ಲಿ ಒಡ್ತೀನಿ. ಓಕೆ, ಲೈಕ್ ಕೊಟ್ರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹೋ ಅಂತಿದೆ, ನಾನು ಊರಿಗೆ ಬಂದಿದ್ದೀನಿ. ಹೌದು, ಊರು. ಹ್ಞೂ, ಹೌದು, ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು, ಏನಂತ ಗೊತ್ತಾಗಿಲ್ಲ. ಆ ಲೈವ್ ಎಂಡ್ ಆಯ್ತು ಅವಾಗ, ನೆಟ್ವರ್ಕ್ ಪ್ರಾಬ್ಲಮಿಂದ. ಇಂಡ್ಯಕ್ಕೆ ಆಯ್ತಾ? ಇಂಡ್ಯಕ್ಕೆ ಆಯ್ತಾ? ಇಂಡ್ಯಕ್ಕೆ ಆಯ್ತಾ ಅಂದರೆ ಇಂಡ್ಯಾದಲ್ಲೇ ಇದ್ದೀನಿ ನಾನು.
ಬನ್ನಿ 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 ಜನರೇ ಬನ್ನಿ. ಸ್ವಲ್ಪ ಬ್ಯುಸಿ, ಊರಲ್ಲಿ ಕೂತ್ಕೊಂಡು ಸ್ವಲ್ಪ ಬ್ಯುಸಿ ಇದ್ದೀನಿ. ಬನ್ನಿ, ಕನೆಕ್ಟ್ ಆಗಿ ಎಲ್ಲ. ಸ್ವಲ್ಪ ಬ್ಯುಸಿ. ಐಡಲ್ ಇದ್ದವ್ರು ಬನ್ನಿ. ಹೆಲೋ ಹಾಯ್. ಫೈವ್ ಮೆಂಬರ್ಸ್ ಇದ್ದೀರಾ, ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. 7 ಮೆಂಬರ್ಸ್ ಇದ್ದೀರಾ, ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಏನಕ್ಕ ಹೌದಾ ಏನಾಡು ನಾದಾಂಡು ನಾನು ಲೈವ್ ಅಂತ. ಹೆಲೋ ಹಾಯ್, ಯಾರದ್ದು ಲೈಕ್ ಕೊಟ್ಟಿದ್ದು? 10 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರ್ದು ಮೆಸೇಜ್ ಬರ್ತಿಲ್ಲ ಯಾಕೆ? 10 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರದು? ಬಂದು ಸಪೋರ್ಟ್ ಮಾಡಿ. ಅಶೋಕ್ ಎಮ್ ಹಾಯ್ ಸೈಡ್, ಹಾಯ್ ಅಶೋಕ್ ಎಮ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಒಂದು ಅಶೋಕ್ ಅವರೇ. ಸುಲೋಚನಾ ಹಾಯ್. ಸುಲೋಚನಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಒಂದು. ಸುಲೋಚನಾ ಅವರೇ ಹಾಯ್ ವೆಲ್ಕಮ್. 19 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಲೋಚನಾ ಅವರೇ, ಹೇಗಿದ್ದೀರಾ? ನಾನು ಊರಲ್ಲಿದ್ದೀನಿ ಸುಲೋಚನಾ ಅವರೇ, ಯಾರ ಲೈವ್ಗೆ ಇದಾಗ್ಲಿಕ್ಕೆ ಆಗ್ತಿಲ್ಲ, ನೆಟ್ವರ್ಕ್ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಹಾಗೆ ಸಾರಿ ಆಯಿತಾ. ಊರಿಗೆ ಬಂದಿದ್ದೀನಿ, ಅದಕ್ಕೆ ಮ್ಯೂಟಲ್ಲಿ ಇದ್ದೀರಿ. ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಇವಾಗ ತಾಯಿ ಮನೆಗೆ ಬಂದಿದ್ದೀನಿ, ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ, ರೋಮಿಂಗ್ ಎಲ್ಲ ಹೋಗುತ್ತೆ ಕೆಲವೊಂದು. ಇಟ್ಸ್ ಓಕೆ, ಎಂಜಾಯ್. ಓಕೆ ನಾನು ಮ್ಯೂಟಲ್ಲಿ ಇಟ್ಟಿದ್ದೆ, ನೋಡುವ ಅಂತ ಮಾತಾಡಿದ್ದು. 11 ಮೆಂಬರ್ಸ್ ಇದ್ದಾರೆ ನೋಡಿ ಐಡಲ್ಲಿ, ಯಾರಂತ ಗೊತ್ತಿಲ್ಲ. 11 ಮೆಂಬರ್ಸ್ ಇದ್ದಾರೆ. ಸುಲೋಚನಾ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಕ್ಕಿದ್ದು. ಬನ್ನಿ ಸಪೋರ್ಟ್ ಮಾಡಿ ಸಿಸ್ಸಿಗೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗುಡ್, ಥ್ಯಾಂಕ್ ಯು. ಮಕ್ಕಳು ಸೌಂಡ್ ಬರ್ತಿದೆ, ತುಂಬ ಮಕ್ಕಳ ಸೌಂಡ್ ಬರ್ತಿದೆ. ಬನ್ನಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ನೋಡಿ ಐಡಲ್ಲಿ ಕೂತ್ಕೊಂಡು ಎಷ್ಟು ನೋಡ್ತಾರೆ ನೋಡಿ ಸುಲೋಚನಾ ಅವರೇ. ಸುಮ್ಮನೆ ಅಲ್ವಾ, ಮೆಸೇಜ್ ಹಾಕಿದ್ರೆ ಆಗಲ್ವಾ? ಓಕೆ, ನೋಡ್ತೀನಿ ಸುಲೋಚನಾ ಅವರೇ. ನಾನು ಈಗ ನೆಟ್ ಪ್ರಾಬ್ಲಮ್ ಇದೆ ಸ್ವಲ್ಪ, ಇಲ್ಲಿ ರಪ್ಪ ಖಾಲಿ ಆಗುತ್ತೆ ನೆಟ್. ವಿಡಿಯೋ ಡೌನ್ಲೋಡ್ ಮಾಡಲಿಲ್ಲ ನಾನು ಕೂಡ, ನೋಡ್ಬೇಕು, ಇವತ್ತಾದ್ರೂ ಒಂದು ಮಾಡಬೇಕು.
ಯಾರಿದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ನೋಡಿ ಓಕೆ, ನೋಡ್ತೀನಿ ಖಂಡಿತ. ಇವತ್ತು ನೋಡ್ಲಿಕ್ಕೆ ಆಗದಿದ್ರು ವೈಫೈ ಕನೆಕ್ಟ್ ಆದಾಗ ಎಲ್ಲ ವಿಡಿಯೋ ಒಮ್ಮೆಲೆ ಪ್ಲೇ ಮಾಡ್ತೀನಿ. ಸೂಪರ್ ಥ್ಯಾಂಕ್ ಯು ಸೋ ಮಚ್. 13 ಮೆಂಬರ್ಸ್ ಇದ್ದಾರೆ ನೋಡಿ, ಯಾರು ಕೂಡ ಹೈಡಲ್ಲೇ ಇದ್ಕೊಂಡಿದ್ದಾರೆ. ಕುಸುಮಾಂಧರ ಗೌಡ, ಹಾಯ್ ವೆಲ್ಕಮ್. ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಕುಸುಮಾಂಧರ್ ಅವರೇ. ಯಾವಾಗ ಊರಿಗೆ ಬರುವುದು? ಇನ್ನು ಮುಂಬೈಗೆ ಹೋಗೋದು ಯಾವಾಗ ಗೊತ್ತಾ? 30 ತಾರೀಕಿನ ನಂತರ 31ಕ್ಕೆ ಹೋಗುದು ನಾನು. ಅದಕ್ಕಿಂತ ಮುಂಚೆ ಹೋಗಲ್ಲ. ಒಂದು 15 ದಿವಸ ಊರಲ್ಲಿ ಇರ್ತೀನಿ. ಐಡಲ್ಲಿ 13 ಮೆಂಬರ್ಸ್ ಇದ್ದಾರೆ ನೋಡಿ. ಐಡಲ್ಲಿ 13 ಮೆಂಬರ್ಸ್ ಕುತ್ಕೊಂಡು ನೋಡೋದಕ್ಕಿಂತ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಸುಮ್ಮನೆ ಮಕ್ಕಳದ ಅವಾಜ್ ಬರ್ತುಂಟು. ಪೂಜಾ ಹಾಯ್ ವೆಲ್ಕಮ್ ಪೂಜಾ. ಹಾಯ್ ಸಿಸ್, ಊರಲ್ಲಿದ್ದೀನಿ ಪೂಜಾ, ಊರಲ್ಲಿ. 20 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಊರು 15 ಮೆಂಬರ್ಸ್ ಇದ್ದಾರೆ ಐಡಲ್ಲಿ ನೋಡಿ. ಮೆಸೇಜ್ ಮಾತ್ರ ಯಾರ್ದು ಬರ್ತಿಲ್ಲ. ಯಾಕೆ ಮೆಸೇಜ್ ಹಾಕ್ಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ? ಬನ್ನಿ ಜನರೇ ಬನ್ನಿ, ಐಡಲ್ಲಿ ಇರಬೇಡಿ. ನನ್ನ ಫೋನಲ್ಲಿ ರೀಚಾರ್ಜ್ ಇರಲಿಲ್ಲ ಅಕ್ಕ, ಅದಕ್ಕೆ ಬಂದಿಲ್ಲ. ಇಲ್ಲ, ನಾನು ಕೂಡ ಮಾಡಿಲ್ಲ ಪೂಜಾ, ಲೈವ್ ಮಾಡಿಲ್ಲ. ಊರಿಗೆ ಹೋದ್ರ ಸಿಸ್? ಹೌದು, ಊರಲ್ಲಿದ್ದೀನಿ, ಊರಿಗೆ ಹೋದೆ. ಐಡಲ್ಲಿರೋರು ಧೈರ್ಯ ಇದ್ರೆ ಯಾವ ಊರಲ್ಲಿದ್ದೀರಾ? ನಾನೀಗ ಕರ್ನಾಟಕದಲ್ಲಿ ಇದ್ದೀನಿ. ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿದ್ದೀನಿ? ಹೆಬ್ರಿಯಲ್ಲಿದ್ದೀನಿ. ಹೆಬ್ರಿ. ಹೌದಾ ರೀನಾ ಸಿಸ್? ಹೌದೌದು, ಹೆಬ್ರಿಯಲ್ಲಿದ್ದೀನಿ. ಹೌದು ನೋಡಿ, 12 ಮಂದಿ ಮೆಂಬರ್ಸ್ ಇದ್ದಾರೆ. ಬೆಂಗಳೂರಲ್ಲ, ನಾನು ಹೆಬ್ರಿ ಉಡುಪಿಯಲ್ಲಿದ್ದೀನಿ. ಹೆಬ್ರಿನಾ? ಉಡುಪಿ ಹೆಬ್ರಿ. ಬಂದು 3 ದಿನ ಆಯಿತು ಊರಿಗೆ. ಓ ಹೌದಾ? ಹೌದು, ನೆಟ್ವರ್ಕ್ ಇರಲಿಲ್ಲ ಅಲ್ಲಿ ಹಸ್ಬೆಂಡ್ ಮನೆಯಲ್ಲಿ. ಅಲ್ಲಿಂದ ಇನ್ನಿ ತಾಯಿ ಮನೆಗೆ ಬಂದೆ. ತಾಯಿ ಮನೆಯಲ್ಲಿ ನೆಟ್ವರ್ಕ್ ಇದೆ. ಊಟ ಆಗಿಲ್ಲ ಇವತ್ತು, ಸಂಕಷ್ಟಿ ಎಲ್ಲ ಉಪವಾಸ ಕೂತಿದ್ದೀನಿ. ಉಪವಾಸ ಮಂದಿರ ಹೋಗಿ ಬಂದೆ. ಹೌದು, ನಿಂದಾಯ್ತಾ ಊಟ? ಥ್ಯಾಂಕ್ ಯು ಸೋ ಮಚ್. ನೋಡಿ ಪೂಜಾ, ಎಷ್ಟು ಜನ ಇದ್ದಾರೆ ನೋಡಿ ಐಡಲ್ಲಿ. ಯಾಕೆ ಐಡಲ್ಲಿ ಇರ್ತಾರಪ್ಪ? ಯಾರು ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಕುಸುಮಾಂಧರ ಗಿಫ್ಟ್ ಡನ್ ಅಂತಿದ್ದಾರೆ. ಕುಸುಮಾಂಧರ್ ಅವರು ಒಂದೇ ಕಮೆಂಟ್ ಹಾಕಿದ್ದು. किसको कॉल किया? पप्पा इधर है। डोडो को किधर है? इधर आजा, इधर आजा। ये जो ಐಡಲ್ ಇದ್ದಾರೆ, ಫೋನ್ ಬ್ಲಾಸ್ಟ್ ಆಗಲಿ. ಯಾರು ಮಾರ್ರೆ ನೀವು? ನಾವು ಮಂಗಳೂರಿನವರು. ಲೈಕ್ ಡನ್ಸ್. ಗುಡ್ ಮಾರ್ನಿಂಗ್ ತನುಜಿ. ಪ್ಲೀಸ್ ಲೈಕ್ ತನು, ಲೈಕ್. ಮನುಷ್ಯರು ಹೌದು ವಿಜಾ, అదే ಯಾರು ಮಾಡ್ರಿ ನೀವು? బాగున్నారా? మీరు తిన్నారా? ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಆಲ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ. 21 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಕೂಡ ಯಾರು ನೀವು ಕೇಳೋದು?
ಪೂಜಾ ಅವ್ರು ಸ್ವಲ್ಪ ತೆಲುಗು ಬರುತ್ತೆ ಸಿಸ್ ನಿಮಗೆ? ಸ್ವಲ್ಪ ಸ್ವಲ್ಪ ಬರುತ್ತೆ ತೆಲುಗು. ಇದೇ ಯೂಟ್ಯೂಬಲ್ಲಿ ಬಂದು ತೆಲುಗು ಬರಲಿಕ್ಕೆ ಶುರುವಾಗಿದ್ದು ಪೂಜಾ, ಮುಂಚೆ ಬರ್ತಿರ್ಲಿಲ್ಲ. ಮ್ಯೂಟಲ್ಲಿದ್ದೆ, ನಿನ್ನನ್ನೆಲ್ಲ ನೋಡಿ ಮ್ಯೂಟ್ ಸ್ವಲ್ಪ ತೆಗೆದು ಮಾತಾಡುವಂತಾಯಿತು, ಅದಕ್ಕೆ ಮ್ಯೂಟು. ನನಗೆ ಬರಲ್ಲ ಮಾರ, ತೆಲುಗು ಬರಲ್ಲ. ಯಾರೋ ಭುವನ್ ಇದ್ದಾನಲ್ವಾ, ಅವು ನಂದಿದ್ದು ತಿನ್ನಾವ ಕೇಳಿದಾಗ ಮೀರುಣ್ಣಾರ ನಿನ್ಗೆ ಇಲ್ಲಾಂದ್ರೆ ಬರ್ತಾನೆ ಇಲ್ಲ ಅದು. ನೈಟ್ ಮ್ಯೂಟ್ ಮಾಡಿದ್ರೆ ಹೌದು. ತುಂಬ ಮಕ್ಕಳಿದ್ದಾರೆ, ತುಂಬ ಜನ ಮನೆಯಲ್ಲಿ, ಅಕ್ಕನ ಮಕ್ಕಳೆಲ್ಲ ಇದ್ದಾರೆ. ತುಂಬ ಗಲಾಟೆ ಆದರೆ ಕಷ್ಟ ಅಲ್ವಾ. ತುಳು ಬರ್ಪುಂಡಿಯೇ ಅಶೋಕ್ ಶೆಟ್ರೆ, ತುಳು ಬರ್ಪುಂಡು ಒಂಜಿ ಲೈಕ್ ಕೊರ್ಲೇವೆ, ಒಂಜಿ ಲೈಕ್ ಕೊರ್ಲೆ ನಮ್ಮ ತುಳುವೇರೆ. ಪೂಜಾ ಯಾಕೆ ನಗಡ್ತೀಯಾ? ವಲಸ್ ಎನಸ ಉಲ್ಲಾರ, ಎಂಚ ಉಲ್ಲಾರ, ಎನಸಲ್ಲ ಎಂಚ, ENCH ಎಂಚ ಉಲ್ಲಾರ ಅಶೋಕ್ ಅಂದ. హాయ్ అక్క, హాయ్, బాగున్నానా? ఉండే ఉండే. మీరు తిన్నారా? ప్లీజ్ గివ్ మీ లైక్. $22 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪೂಜಾ. ನೋಡು ಪೂಜಾ, ಐಡಲ್ ಎಷ್ಟು ಜನ ಇದ್ದಾರೆ ನೋಡಿ. ಪೂಜಾ ಓನರ್ ಜಂಪು, ನಾನಿದ್ದೀನಿ. ಪೂಜಾ ನೋಡ, 15 ಮಂದಿ ಇದ್ದಾರೆ ನೋಡು ಪೂಜಾ. ಯಾಕೆ ಐಡಲ್ ಇರ್ತಾರೆಪ್ಪ ದೇವ್ರೇ. ಹೋಯ್ಟು ಕೊಡ್ತೇರ್ದೆ ಬಾಕಿ ಬಾಟಿ ಬಿಡ್ತೀನಿ ಯಾರಾಗ. ಕೊರ್ಕ ಯಾಕೆ ಐಡಲ್ ಇದ್ದೀರಾ? ಜಸ್ಟ್ ಎಪಿಸೋಡು ತಿನ್ನಾನು ಅಕ್ಕ. ಓಕೆ ಓಕೆ, ಯಾಕತ್ತ ಗೊತ್ತಿಲ್ಲ ಪೂಜಾಮ್ಮ. ನೋಡು ಐಡಲ್ ಇದ್ದಾರೆ. ಮ್ಯೂಟಲ್ಲಿ ಇರ್ತೀನಿ ಆಯ್ತಾ ಸ್ವಲ್ಪ. ఓకే, మీరు తిన్నారా? ఓకే, తింದೆ తింದೆ. ఓకే, ಪೂಜಾ 11 ಮೆಂಬರ್ಸ್ ಇದ್ದಾರೆ ನೋಡು ಪೂಜಾ. ನನ್ನ ಮೆಸೇಜ್ ಸ್ಕಿಪ್ ಹೌದಾ? ಇಲ್ಲಿಯಾ ಪೂಜಾ? ನಾನು ಓದಿದ್ದೀನಿ. ಐಡಲ್ಲಿ ಇರೋಕ್ಕೆ ಹೌದು, ಯಾಕ್ರಿ ಐಡಲ್ ಇದ್ದೀರಾ? ಬನ್ನಿ, ಅಪ್ಪು ಅವ್ರು ಬಂದರು. ಆಯ್ ಅಪ್ಪು ಅವರೇ, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿ ಒಂದು ಅಪ್ಪು ಅವರೇ. ಸೂಪರ್ ಸೂಪರ್, ಥ್ಯಾಂಕ್ ಯು ಅಪ್ಪು ಅವರೇ. ಊಟ ಮಾಡ್ತೀರಾ? ಊಟ ಮಾಡಿದೆ ಮಗಂತಿ, ಮಾಡಿದೆ ನಾನು ಊಟ. ನೀವು ಮಾಡಿದ್ರಾ? ಸೂಪರ್ ಲೈಕ್ ಡನ್ಸಿಸ್, ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸೋ ಮಚ್. ಯಾರಿದ್ದೀರಾ ಐಡಲ್ ಇರಬೇಡಿ ಅಪ್ಪ, ಬನ್ನಿ ಬನ್ನಿ. పాడుకొరిపేదాలి యా నడిపేది రత్నైతే ఉనాసు మనకు కూడా అడపరుండు వరుసదు ఒక చెప్పుగా అందు తీలాలి ఉనాసు కొరిపేది అದ ಗಂಜಿ ಬಿರುಕುವೆ ರಗುಲ್, ಮಸ್ತ್ ಬಿರುಕುವೆ ರಗುಲ್. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ನೋಡಿ ಅಪ್ಪ ಅವರಿಗೆ. ಯಾಕೆ ಮನ್ ಬಂದಗುಲ್ದು ಗಡಿ ಗಡಿ ದಾಯಿ ಗಡಪುನುಂದು. ಉಂಡೆ ಉಂಡೆ. ಆರ್ಎಸ್ ದುನಿಯಾ ಸೂಪರ್ ಸೂಪರ್, ಥ್ಯಾಂಕ್ ಯು. ನೋಡಿ ಇಷ್ಟು ಜನ ಇದ್ದಾರೆ, ಮ್ಯೂಟಲ್ಲಿ ಇಡ್ತೀನಿ.
ಕುಮಾರ್ ಅವರೇ ಒಂದು ಲೈಕ್ ಕೊಡಿ.